ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರತಿ ಮಳೆಗಾಲದಲ್ಲಿ ಈ ಹೆದ್ದಾರಿಯ ಕಥೆ ಹೇಳದಿರದು. ಹೆದ್ದಾರಿ ಮಧ್ಯೆಯಲ್ಲಿ ಹೊಂಡಗಳು, ಹೆದ್ದಾರಿಯಲ್ಲಿ ಹರಿತಾ ಇರುವ ಮಳೆ ನೀರು, ಇದರಿಂದಾಗಿ ವಾಹನ ಚಾಲಕರು ಸಂಚಾರ ಮಾಡಲು ಹರಸಾಹಸ ಪಡಬೇಕು. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡದಲ್ಲಿ ರಸ್ತೆಯನ್ನ ಹುಡುಕುವ ಸ್ಥಿತಿ ನಿರ್ಮಾಣಗೊಂಡಿದೆ. ಮಾಣಿಯಿಂದ ಮಂಗಳೂರು, ಮಾಣಿಯಿಂದ ಉಪ್ಪಿನಂಗಡಿ ಕಡೆಗೆ ಸಂಚಾರ ಮಾಡೋದಂದ್ರೆ ಸುಲಭದ ಕೆಲಸವಲ್ಲ. ಕಲ್ಲಡ್ಕದಿಂದ ಬೀಚ್ ರೋಡ್ ಕಡೆಗೆ ಸಂಚಾರ ಮಾಡಲು 1 ತಾಸು ತೆಗೆದುಕೊಳ್ಳುತ್ತೆ. ಅದೇ ರೀತಿ ಮಾಣಿಯಿಂದ ಮಂಗಳೂರು ಕಡೆಗೆ ತೆರಳುವವರ ಕಥೆ ಅಷ್ಟಿಷ್ಟಲ್ಲ. ಬೀಚ್ ರೋಡಿನಿಂದ ಅಡ್ಡಹೊಳೆವರೆಗೆ ಚತುಷ್ಪಥ ಕಾಮಗಾರಿಯನ್ನ L&T ಕಂಪನಿಯವರು ಕೈಗೆತ್ತಿಕೊಂಡಿತ್ತು. ಪ್ರಾರಂಭದಲ್ಲಿ ಕಾಮಗಾರಿ ವೇಗವನ್ನು ಪಡೆದುಕೊಂಡಿತ್ತು. ಹೆದ್ದಾರಿಯಲ್ಲಿರುವ ಅಂಗಡಿ, ಕಟ್ಟಡಗಳನ್ನು ಕೆಡವಿ ಹಾಕಿ ವಾರಸುದಾರರಿಗೆ ಪರಿಹಾರವನ್ನ ಕೂಡ ನೀಡಲಾಗಿತ್ತು. ಬಳಿಕ ಕಾರಣಾಂತರದಿಂದ ಟೆಂಡರ್ ಪಡೆದ ಕಂಪನಿ ಕಾಮಗಾರಿ ಕೈಬಿಟ್ಟಿತ್ತು. ಇಲ್ಲಿಂದ ಹೆದ್ದಾರಿಯಲ್ಲಿ ಸಮಸ್ಯೆಗಳು ಪ್ರಾರಂಭಗೊಂಡಿದೆ. ಅರ್ಧಂಬರ್ಧ ಕಾಮಗಾರಿ ನಡೆಸಿದ್ರಿಂದಾಗಿ ನೀರಿನ ಹರಿಯುವಿಕೆಯಿಂದ ರಸ್ತೆಗಳಲ್ಲಿ ಬಾವಿಯ ರೀತಿಯಲ್ಲಿ ಹಳ್ಳಗಳು ಬಾಯಿ ತೆರೆದುಕೊಳ್ಳಲಾರಂಭಿಸಿದೆ. ಒಂದೆಡೆ ಹೆದ್ದಾರಿ ವಾಹನಗಳ ಓಡಾಟದ ಅಬ್ಬರವಾದರೆ ಇನ್ನೊಂದೆಡೆ ಅಪಾಯಕಾರಿ ಹಳ್ಳಗಳು ದ್ವಿಚಕ್ರ ವಾಹನ ಸವಾರರನ್ನ ರಸ್ತೆಗೆ ಇಳಿಯದಂತೆ ಮಾಡ್ತಾ ಇದೆ. ಬದಿ ಕೊಡಲು ಹೋದರಂತೂ ಎಲ್ಲಿ ಆಯತಪ್ಪಿ ರಸ್ತೆಯಿಂದ ಚರಂಡಿಗಿಳಿಯುತ್ತೆ ಎನ್ನುವ ಪರಿಸ್ಥಿತಿ ಇದೆ. ಕೆಲವು ಕಡೆಯಲ್ಲಿ ರಸ್ತೆ ಬದಿಯಲ್ಲಿ ಕೆಸರು ಮಣ್ಣು ಹೂತು ಹೋಗುವ ಪರಿಸ್ಥಿತಿ ಕೂಡ ಇದೆ. ಮಳೆ ಕಡಿಮೆಯಾಗ್ತಾ ಇದ್ದಂತೆ ದೊಡ್ಡ ಹೊಂಡಗಳು ಕಾಣ್ತಾ ಇದೆ. ಪ್ರತಿ ವರ್ಷವೂ ಈ ದಾರಿಯಲ್ಲಿ ಜನರು ಸಂಚಾರ ಮಾಡಲು ಹರಸಾಹಸ ಪಡಬೇಕು. ರಾಷ್ಟ್ರೀಯ ಹೆದ್ದಾರಿಯಾಗಿದ್ರೂ ಇದುವರೆಗೂ ಶಾಶ್ವತ ಪರಿಹಾರವನ್ನ ಕಂಡುಕೊಂಡಿಲ್ಲ. ಸಂಚಾರ ಮಾಡಲು ವಾಹನ ಚಾಲಕರು ಹರಸಾಹಸ ಪಡಬೇಕು ಅಂತ ಹೇಳ್ತಾರೆ ನಿತ್ಯ ಸಂಚಾರಿ ಸ್ಟೀವನ್ ಅಲ್ವಿನ್ ಪಾಯಸ್ ಮಾಣಿ. ಇದೊಂದು ಮಾರ್ಗ NH48 ಎಷ್ಟು ವರ್ಷದಿಂದ ಉಂಟು. ಇದರ ಅಗಲೀಕರಣ ಮಾಡಬೇಕಂತೇಳಿ L&Tಗೆ ಕೊಟ್ಟರು ಕಾಂಟ್ರಾಕ್ಟ್. L&T ಅವರು ಹಣ ಹಿಡಿದುಕೊಂಡು ಮಾರ್ಗದ ಬದಿಯಲ್ಲಿದ್ದವರಿಗೆ ಅವರ ಜಾಗವನ್ನು ತೆಗೆದುಕೊಂಡು ಅವರಿಗೆ ಹಣ ಕೊಟ್ಟು ನಮ್ಮ ಕೆಲಸ ಆಗಲಿಲ್ಲ. ಕೆಲಸ ಏನಾಗಲಿಲ್ಲ, ನಿಂತಿದೆ ಕೆಲಸ, ಮಾರ್ಗದ ಕೆಲಸ ನಿಂತಿದೆ, ಅಗಲೀಕರಣ ಆಗುವುದಿಲ್ಲ. ಈ ಕೊರತೆಯಿಂದ ನಮಗೆ ಒಂದು ಉಪಯೋಗ ಆಗುವ ಹಾಗೆ ಮಾಡಬೇಕು. ಸರ್ಕಾರ ಟೆಂಡರ್ ನೀಡಿದ ಕಂಪನಿ ಕೈಕೊಟ್ಟಿದೆ. ಅರ್ಥದಲ್ಲಿ ನಿಂತು ಕಾಮಗಾರಿ ಮುಂದುವರಿಸಲು ಬೇರೆ ಕಂಪನಿಗೆ ಟೆಂಡರ್ ನೀಡಬೇಕಾಗಿದೆ. ಈ ಕಾರ್ಯ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ. ಇನ್ನು ಹೊಂಡ ಮುಚ್ಚುವ ಕಾಮಗಾರಿಗೆ ಟೆಂಡರ್ ಕೂಡ ಕರೆದಿಲ್ಲ. ಈ ಬಗ್ಗೆ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಸದರು ನೇರ ಹೊಣೆಯಾಗಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇನ್ನು 1 ವರ್ಷದ ಮಟ್ಟಿಗೆ ಈ ರಸ್ತೆ ಸರಿಯಾಗುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಹೆದ್ದಾರಿಯಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಇನ್ನಷ್ಟು ನರಕಯಾತನೆ ಅನುಭವಿಸಬೇಕು ಎಂದು ಜನರು ಪ್ರಶ್ನಿಸ್ತಾ ಇದ್ದಾರೆ. ಮಹಮ್ಮದ್ ಅಲಿ, V4 News 24/7 ವಿಟ್ಲ.